ಅತ್ಯಂತ ಕಾರಣಿಕ ಕ್ಷೇತ್ರವೆಂದು ಪ್ರಸಿದ್ಧಿ ಪಡೆದ ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ ಕಕ್ಯಬೀಡು ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ ಜನವರಿ 12ರಿಂದ ಜನವರಿ 19ರವರೆಗೆ ನಡೆಯಲಿರುವ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮತ್ತು ಜಾತ್ರಾ ಮಹೋತ್ಸವಕ್ಕೆ ಇಂದು ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಕಕ್ಯಪದವು ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಯಿಂದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ನಡೆಯಿತು. ಬಳಿಕ ವಿವಿಧ ಕಡೆಗಳಿಂದ ಸಂಗ್ರಹಿಸಲಾದ ಹಸಿರು ಹೊರೆ ಕಾಣಿಕೆಯನ್ನು ವಾಹನಗಳ ಮೂಲಕ ಮೆರವಣಿಗೆಯಲ್ಲಿ ದೇವಸ್ಥಾನಕ್ಕೆ ತರಲಾಯಿತು. ಪಾಂಡವರ ಕಲ್ಲು, ಕರ್ಲ, ಕಜಿಕಾರು, ಕಟ್ಟದಪಟ್ಟು, ಮೈರಾ, ಅಕ್ಬಾಲ, ಹೆಗ್ಗಣಗುಳಿ, ಬೋಳ್ಯ, ಕಾಯರ್ಗುರಿ, ಕುಡ್ಕುಂಜ, ಕಟ್ರಪಲ್ಕೆ, ಮಡೂಡಿ, ಉಳಿ, ಉಳಿಬಾಯ್ಲು, ಕೊಣ್ಣಂಗೆ, ಪಡಿಲು ಬೆಟ್ಟು, ಮಹಾಮಾಯಿ, ಕಂಜಲಪಲ್ಕೆ, ಹೆರಾಜೆ, ಪುತ್ತಿಲ, ಮುರುಗೋಳಿ, ಕೆಕ್ಕಾರು, ನಡುಮೊಗ್ರು, ಸರಪಾಡಿ, ಮಾವಿನಕಟ್ಟೆ, ಅಜಿಲಮೊಗ್ರು, ದೇವಸ್ಯ, ಮೂಡೂರು, ಮುಲ್ಕಾಜೇಮಾಡ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘಗಳ ಸದಸ್ಯರಿಂದ ಹೊರೆಕಾಣಿಕೆಯನ್ನು ಸಲ್ಲಿಸಲಾಯಿತು. ಬ್ಯಾಂಡ್ ವಾಲಗ, ಕೀಲುಕುದುರೆ, ಗೊಂಬೆ, ನಾಸಿಕ್ ಬ್ಯಾಂಡ್, ಚಂಡೆ, ಪೂರ್ಣ ಕುಂಭದೊಂದಿಗೆ ಮೆರವಣಿಗೆ ನಡೆಯಿತು. ಬಳಿಕ ಸಭಾ ವೇದಿಕೆಯಲ್ಲಿ ಮೂಡುಬಿದ್ರೆ ಜೈನ ಮಠದ ಶ್ರೀ ಚಾರುಕೀರ್ತಿ ಭಟ್ಟಾರಕ ಮಹಾಸ್ವಾಮಿ ಬ್ರಹ್ಮ ಕಲಶೋತ್ಸವವನ್ನು ಉದ್ಘಾಟಿಸಿದರು. ಅವರು ಆಶೀರ್ವಚನ ನೀಡಿ ದೃಢವಾದ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ದೇವರನ್ನು ಆರಾಧಿಸಿದಾಗ ದೇವರ ಅನುಗ್ರಹವಾಗುತ್ತದೆ. ಅನನ್ಯ ಚಿಂತನೆಯ ಭಕ್ತರ ಯೋಗಕ್ಷೇಮ ಭಗವಂತನಿಂದಾಗುತ್ತದೆ. ಆರಾಧನಾ ಕೇಂದ್ರಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಾಗ ಪುಣ್ಯ ಸಂಚಯವಾಗುತ್ತದೆ ಎಂದರು. ಪೌರಾಣಿಕ ಹಿನ್ನೆಲೆ ಹೊಂದಿರುವ ಕಕ್ಯಬೀಡು ಕ್ಷೇತ್ರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಸಂಕಲ್ಪವಾಗುತ್ತದೆ. ಅಂತೆಯೇ ನಮ್ಮ ನಡೆ, ನುಡಿ, ವ್ಯವಹಾರದಲ್ಲಿ ನಿಷ್ಕಲ್ಮಶ ಮನಸ್ಸಿನಿಂದ ದೇವರನ್ನು ಕಂಡಾಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಎಂದು ಅವರು ಸನಾತನ ಸಂಸ್ಕೃತಿ ಪರಂಪರೆಯ ವಿಧಾನಗಳಿಂದ ದೇವಸ್ಥಾನದ ಬ್ರಹ್ಮ ಕಲಶದಿಂದ ಗ್ರಾಮಕ್ಕೆ ಶುಭವಾಗುವುದು ಎಂದರು. ಕ್ಷೇತ್ರ ಅದಾದ ಮೂರು ಒಂಜಿ ದುರ್ಗೆ ಅಂಚಿನ ಐದು ದುರ್ಗೆಯರ್ನ ಮಹಾ ಸಾನ್ನಿಧ್ಯ ಈ ಕ್ಷೇತ್ರಗಳು ಇತ್ತಿನದಾಗ ಎಂಗ್ಲೆಗೆ ಈ ಕ್ಷೇತ್ರವು ಕೂಡ 2ನೇ ಸಾರಿ ಬ್ರಹ್ಮಕಲಶಕ್ಕೂ ಬರ್ಬನಂಚಿನ ಆನಂದ 2006 ಅದನಾಗ ವಿಷ್ಣು ಕೊರಿಯಾರೆ ಅದ್ರ ಗೋಪೋಡು ಎನ್ನ ಸ್ಥಾನಕ್ಕೂ ಬರ್ಬನೆ ಕೊಂಚ ನಿವೃತ್ತಿ ಕೊರ್ಲೆಂದು ಆತ ಬರ್ತನಾಗ ಭೃಗು ಬಂತೇರಿಗೆ ಶಾಪ ಕೊರ್ಲೆಂಚಿನ ಋಷಿ ಎಡ್ಡೆ ಅದು ನಿಗಲು 7 ಬವಟ್ಟು ಸೇರೋಡ ಅಥವಾ ಹಾಡು ಮೂಜಿ ಬವಟ್ಟು ಸೇರೋಡ ಅಂತ ಅದರ ದ್ವಾರಪಾಲಕರಿಗೆ 8 ಮೂಜಿ ಅವತಾರ ಅವೇ ಜಿಲ್ಲಾ ಪಂಚಾಯತ್ ಸದಸ್ಯ ತುಂಗಪ್ಪ ಬಂಗೇರ ಮಾತನಾಡಿ, ಜನತೆ ದುಶ್ಚಟಗಳಿಂದ ಮುಕ್ತರಾಗಿ ದೇವಸ್ಥಾನಗಳಲ್ಲಿ ಭಾಗಿಯಾಗುವುದರಿಂದ ಕುಟುಂಬ ಮತ್ತು ಸಾಮಾಜಿಕವಾಗಿ ಪರಿವರ್ತನೆಯಾಗುವುದು ಎಂದರು. ಜನತೆಯನ್ನ ಅಭಿನಂದನೆ ಮಾಡ್ತಾ ಇದ್ದೇನೆ. ಬಹುಶಃ ಸರ್ಕಾರ ಇದಕ್ಕೆ ಏನನ್ನು ಆಗಬೇಕು, ನಾನು ಕೂಡ ಪ್ರಯತ್ನ ಮಾಡಿ ಖಂಡಿತವಾಗಿ ನಿಮ್ಮನ್ನು ತಾಳಗಾರಕ್ಕೆ ನಾವು ಬಿಡಲಿಕ್ಕೆಲ್ಲ. ಖಂಡಿತವಾಗಿ ನಾವು ಕೋಟ ಶ್ರೀನಿವಾಸ ಪೂಜಾರಿಯಲ್ಲಿ ಈ ಬಗ್ಗೆ ದೇವಸ್ಥಾನ ಕೂಡ ಹೆಚ್ಚಿನ ಅನುದಾನವನ್ನು ಕೊಡಬೇಕಂತ ನಾನು ಶಾಸಕ ಉಡಿಪಾಡಿ ಮತ್ತು ರಾಜೇಶ್ ನಾಯ್ಕರಲ್ಲಿ ಮನವಿ ಮಾಡುತ್ತಾ ಮಿನಿಸ್ಟರ್ಗಳಲ್ಲಿ ಮನವಿ ಮಾಡಿ ತಕ್ಷಣ ಸರ್ಕಾರದಿಂದ ಬಿಡುಗಡೆ ಏನು ಆಗಿದೆ ಗೊತ್ತಿಲ್ಲ, ಬಿಡುಗಡೆ ತಕ್ಷಣ ಸರ್ಕಾರದಿಂದ ಬಿಡುಗಡೆ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳುತ್ತಾ ಎಲ್ಲರೂ ಜನತೆಗೆ ನಾನು ಇಷ್ಟೇ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಉದ್ಯಮಿ ಜಗನ್ನಾಥ ಚೌಟ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ದೇವರನ್ನು ಸಾಕ್ಷಾತ್ಕಾರವಾಗಿ ನೋಡುವ ಹಾಗೆ ಭಗವಂತ ನಮ್ಮೊಳಗೆ ಆವರಿಸಬೇಕು. ಉತ್ಸವ ಆಚರಣೆಗಳನ್ನು ಅರಿತು ಆಚರಿಸಬೇಕು. ದೇವಸ್ಥಾನ ಎಲ್ಲರನ್ನೂ ಒಗ್ಗೂಡಿಸುವ ಕೇಂದ್ರವಾಗಬೇಕು ಎಂದರು. ಎಂಗೂರು ಬರ್ತದಿದೆ ಪೊಕ್ಕನಗನೆ ಎಂಗೂರು ಬಂದಾಗನೆ 1 ಗಂಟೆ ಲೇಟ್ ಆಗ್ತದೆ. ಸ್ವಾಮೀಜಿ ಬರ್ತದೆ ನಿರ್ಗಮಿಸದೆ ಪೊಕ್ಕ ಬರ್ತಾ ಬಂದಿದೆ ಅಣ್ಣ ಎಂಗೂರು ಬರ್ತದ ಪೂರ್ಣಗನೆ ಎದುರದ ಸಭಾ ವೇದಿಕೆ ನಿಲ್ಕೆ ಜನ ಇದ್ದೇವೆ. ಹೌದಾದ ಕೇಳ ಈ ಊರ್ದಕ್ಕೂ ಈ ದೇವಿನ ವಿದ್ಯುದಿನ ಭಕ್ತಿ ಶ್ರದ್ಧೆ ಬೊಕ್ಕ ಮುಲ್ಪದ ಸಂಪತ್ತು ಬೊಕ್ಕ ಮನಸ್ಸದ ಭಾವನೆ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ಪದ್ಮಶೇಖರ ಜೈನ, ಬಾರ್ದಾಡು ಗುತ್ತು ಮನೆತನದ ಮುಕ್ತೇಸರ ರಾಜವೀರ ಜೈನ್, ಚಂದ್ರಮ್ಮ, ಜಯರಾಮ ಹೆಗ್ಡೆ ಪುತ್ತಿಲ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದೀನಾಕ್ಷಿ ಮಲ್ಯೋಡಿ, ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಎ ಚೆನ್ನಪ್ಪ ಸಾಲ್ಯಾನ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಉಳಿ ದಾಮೋದರ ನಾಯ್ಕ್, ಉಪಾಧ್ಯಕ್ಷ ಕೆ ಮಾಯಿಲಪ್ಪ ಸಾಲ್ಯಾನ್ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಈ ಸಂದರ್ಭದಲ್ಲಿ ದೇವಸ್ಥಾನದ ಶ್ರೀ ಕಡಂಬಿಲ್ ತಾಯಿ ದೈವಕ್ಕೆ ಬೆಳ್ಳಿಯ ಅಣಿ ಕೊಡುಗೆಯಾಗಿ ನೀಡಿದ ಲಕ್ಷ್ಮಣ ಭಂಡಾರಿ, ಸೇವಾ ಕೌಂಟರ್ ನಿರ್ಮಿಸಿದ ಐವೇರು ಉಳ್ಳಾಕುಲು ಫ್ರೆಂಡ್ಸ್ ಕಕ್ಯಪದವು ಅವರನ್ನು ಸನ್ಮಾನಿಸಲಾಯಿತು. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಅಷ್ಟೋತ್ತರ ಶತ ನಾಳಿಕೆರ ಗಣಯಾಗ ಕೂಡ ನಡೆಯಿತು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.